ಬೆಳ್ಳಾರೆ ಪೊಲೀಸ್ ಠಾಣೆಯ ಸಿಬ್ಬಂದಿ ತನ್ನ ಮೇಲೆ ಸುಳ್ಳು ಪ್ರಕರಣವನ್ನು ಹೊರಿಸಿ ಠಾಣೆಗೆ ಕರೆದು ಬೆತ್ತಲೆಗೊಳಿಸಿ ಹಲ್ಲೆಯನ್ನ ನಡೆಸಿದ್ದಾರೆ ಎಂದು ಯುವಕನೋರ್ವ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹಾಕಿದ್ದು ವೈರಲ್ ಆಗಿತ್ತು. ಇದೀಗ ಅದೇ ಯುವಕ ಮತ್ತೊಂದು ವಿಡಿಯೋ ರೆಕಾರ್ಡ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ದಾನೆ. ಸುಳ್ಯ ತಾಲೂಕಿನ ಪಾಲ್ತಾಡಿ ಸಮೀಪದ ಮಣ್ಣಿಕ್ಕರ ಕೊಡ್ಯಡ್ಕ ನಿವಾಸಿ ಟಿವಿ ರಿಪೇರಿ ಕೆಲಸ ಮಾಡ್ತಾ ಇರುವ ಅಜಿತ್ ಎಸ್ ಎರಡನೇ ವಿಡಿಯೋದಲ್ಲಿ ತನಗೆ ಪೊಲೀಸರಿಂದ ಅನ್ಯಾಯ ಆಗಿದ್ದು ಪುನರ್ ಉಚ್ಚರಿಸಿದ್ದು ತನಗೆ ನ್ಯಾಯ ಕೊಡಿಸಬೇಕೆಂದು ಬೇಡಿಕೊಂಡಿದ್ದಾನೆ. ಪೊಲೀಸರು ತನಗೆ ವಿನಾಕಾರಣ ಸುಳ್ಳು ಪ್ರಕರಣಗಳನ್ನ ದಾಖಲಿಸಿ ಸಿಕ್ಕಿಸಿ ಹಾಕಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದು ತಾನು ಸತ್ತರೂ ಚಿಂತೆ ಇಲ್ಲ, ತನಗೆ ನ್ಯಾಯ ಬೇಕೆಂದು ಹೇಳಿಕೊಂಡಿದ್ದಾನೆ. ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಎಲ್ಲ ಹಾಕಿದ್ದೆ. ಇವತ್ತು ಬೆಳ್ಳಾರಿಗೆ SP ಸರ್ ಕೂಡ ಬಂದಿದ್ದಾರೆ, CC ಕ್ಯಾಮರಾ ಕೂಡ ಚೆಕ್ ಮಾಡಿದ್ದಾರೆ. ಮತ್ತು ಬೆಳ್ಳಾರೆ ಪೊಲೀಸ್ ಸ್ಟೇಷನಲ್ಲಿ ಬೇರೆ ಒಂದು ನನ್ನ ಮೇಲೆ ಅಪವಾದ ಹೊರಿಸಿ ಒಂದು ಕೇಸ್ ಆಗ್ತಾ ಉಂಟು. ಯಾಕಂದರೆ ಪಾಪದ ಮತ್ತೊಬ್ಬರಿಗೆ ಅನ್ಯಾಯ ಆಗಬಾರ್ದು. ದಯವಿಟ್ಟು ನನಗೆ ಅದು ಪರವಾಗಿಲ್ಲ, ಮತ್ತೊಬ್ಬರಿಗೆ ಆಗಬಾರ್ದು. ದಯವಿಟ್ಟು ಪ್ಲೀಸ್, ನಾನು ಸತ್ರು ಬೆಳ್ಳಾರೆ ಪೊಲೀಸ್ ಸ್ಟೇಷನ್ಗೆ ಕಾರಣ. ಯಾಕಂದರೆ ಯಾವ ಮೀಡಿಯಾದವರು ನನಗೆ ಫುಲ್ ಸಪೋರ್ಟ್ ಮಾಡ್ತಾಯಿಲ್ಲ, ಯಾವ ಜನಗಳು ನನಗೆ ಸಪೋರ್ಟ್ ಮಾಡ್ತಾಯಿಲ್ಲ. ನಾನು ಅನ್ಯಾಯ ಮಾಡಿದರೆ ಅನ್ಯಾಯ ನಾನು ಮಾಡಲಿಲ್ಲ. ಬಟ್ ಏನಂದರೆ ಒಂದು ವೇಳೆ ನಾನು ಸತ್ರು ದಯವಿಟ್ಟು ಮತ್ತೊಬ್ಬರಿಗೆ ಅನ್ಯಾಯ ಆಗಬಾರ್ದು. ಪ್ಲೀಸ್, ನನಗೆ ಪಾಪದವರು, ನಾನು ಪಾಪದವನೇ, ನಾನು 5 ಸೆನ್ಸ್ ಜಾಗದಲ್ಲಿ ಇರೋದು. ಯಾಕಂದರೆ ನನಗೆ ಅನ್ಯಾಯ ಆಗಿದೆ, ಆದ ಕಾರಣ ನಾನು ವಿಡಿಯೋ ಮಾಡ್ತಾಯಿದ್ದೇನೆ. ಒಂದು ವೇಳೆ ಈಗ ರಾತ್ರಿ ನಾನು ಇಲ್ಲಿ ಪುತ್ತೂರು ಆಸ್ಪತ್ರೆಯಲ್ಲಿದ್ದೇನೆ, ರಾತ್ರಿ ಒಂದು ನನ್ನ ಕರ್ಕೊಂಡು ಹೋದ್ರು ಆಯಿತು. ಅಲ್ಲಿ ಹೋಗಿ ಎಂತ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಇದಕ್ಕೆ ಒಂದು ಸಾರ್ವಜನಿಕರು, ನಾನು ತಪ್ಪಿದರೆ ಕಾಲಿಡಿದ್ದೇನೆ, ಇದು ನನಗೆ ಆದ ಕಾರಣ ಇನ್ನೊಬ್ಬರಿಗೆ ಆಗಬಾರ್ದು. ದಯವಿಟ್ಟು ನನಗೆ ಸಹಕಾರ ಮಾಡಿ. ಬೆಳ್ಳಾರೆ ಪೊಲೀಸ್ ಸ್ಟೇಷನಲ್ಲಿ ಬೇರೆಯೇ ಆಗ್ತಾ ಉಂಟು FIR. ಆದರೆ ನನಗೆ ಒಂದು ಇದೇ ಇಲ್ಲ, ನನಗೆ ಚಡ್ಡಿ ಜಾರಿಸಿ ಹೊಡೆದ ಮೇಲೆ ನಾನು ಸತ್ತಾಗೆ. ದಯವಿಟ್ಟು ಯಾರೂ ಸಹ ನನಗೆ ಸಪೋರ್ಟ್ ಬರ್ತಾಯಿಲ್ಲ, ಮೀಡಿಯಾದವರು ಬರ್ತಾಯಿಲ್ಲ, ಮತ್ತು ಸಾರ್ವಜನಿಕರು ಬರ್ತಾಯಿಲ್ಲ. ಒಂದು ವೇಳೆ ನಾಳೆ ಸತ್ತರೂ ಕೂಡ ಬೆಳ್ಳಾರೆ ಪೊಲೀಸ್ ಸ್ಟೇಷನ್ನೇ ಕಾರಣ. ಸುಳ್ಯ ತಾಲೂಕು ಬೆಳ್ಳಾರೆ, ದಕ್ಷಿಣ ಕನ್ನಡ ಬೆಳ್ಳಾರೆ ಸುಳ್ಯ ತಾಲೂಕು, ಅವರೇ ಕಾರಣ. ದಯವಿಟ್ಟು ನನಗೆ ಸಹಾಯ ಮಾಡಿ ಪ್ಲೀಸ್. ಇವತ್ತು ರಾತ್ರಿ ಕೂಡ ನಾನು ಇಲ್ಲಿಂದ ಬಂದು ಕರ್ಕೊಂಡು ಹೋಗ್ಲಿಕ್ಕೆ ಸಾಕು, ದಯವಿಟ್ಟು.